ಉಡುಪಿ ನಗರದ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಸರಸ್ವತಿ ಶಾಲೆಯ ಹಿಂಬದಿ ಸೊಂಟದ ಸ್ವಾಧೀನ ಕಳೆದುಕೊಂಡು ಬಿದ್ದ ವೃದ್ಧನನ್ನ ಸಮಾಜ ಸೇವಕ ನಿತ್ಯಾನಂದ ಒಳಕಾಡ್ ಅವರು ಜಿಲ್ಲಾಸ್ಪತ್ರೆಗೆ ಸೇರಿಸಿ ಮಾನವೀಯತೆ ಮೆರೆದಿದ್ದಾರೆ. ಈತ ಕೂಲಿ ಕಾರ್ಮಿಕ ಅಂತ ತಿಳಿದು ಬಂದಿದೆ. ಈತ ಮೂಲತಃ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ನಿವಾಸಿ ಬಸಪ್ಪ ಎಂಬವರ ಪುತ್ರ ದಕ್ಷಿಣ ಮೂರ್ತಿ ಅಂತ ತಿಳಿದು ಬಂದಿದೆ. ಆಟೋ ಚಾಲಕರ ನೆರವಿನಿಂದ ಈತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈತನ ಸಂಬಂಧಿಕರು ಯಾರಾದರೂ ಇದ್ದಲ್ಲಿ ಅಜ್ಜಾವರ ಜಿಲ್ಲಾಸ್ಪತ್ರೆಯನ್ನು ಸಂಪರ್ಕಿಸಲು ನಿತ್ಯಾನಂದ ಒಳಕಾಡ್ ಮನವಿ ಮಾಡಿದ್ದಾರೆ. ಒಟ್ಟಿಗಿರುವಾಗ ಎಲ್ಲರೂ ಇರ್ತೀರಿ, ಈಗ ಹೋಗ್ಲಿಕ್ಕೆ ಆಗುದಿಲ್ಲ. ಎಲ್ಲೂ ಹಿಡಿಬೇಡಿ. ಇರ್ಬಲ್ಲಿ ದೀಪ ಹಾಂ ಹಾಂ